ಸ್ನೇಹಿತರೆ, ಕ್ಲಿಯರ್ಫೈ ಮೀಡಿಯಾಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಜೊತೆ ಆಲ್ ಮೇಲೆ ಕ್ಲಿಕ್ ಮಾಡಿ. ತುಳುನಾಡಿನಾದ್ಯಂತ ಹೆಚ್ಚಿನ ಮನೆಗಳಲ್ಲಿ ಸ್ಥಾನ ಪಡೆದು ರಕ್ಷಿಸುತ್ತಿರುವ ದೈವ ಅದು ಕಲ್ಲುಟಿ ದೈವ. ಇಂತಹ ಕಲ್ಲುಟಿ ದೈವ ಹಾಗೂ ಕಲ್ಕುಡ ದೈವದ ಮಾಹಿತಿಯನ್ನು ತಿಳಿಯೋಣ. ಕಲ್ಲುಟಿ ದೈವದ ಆವೇಶವನ್ನು, ಉಗ್ರ ನರ್ತನ ಅಟ್ಟಹಾಸವನ್ನು ನೋಡಿದರೆ ಒಂದು ಕ್ಷಣ ಕಾಲು ನಡುಕ ಬರುತ್ತೆ. ದೈವಕ್ಕೆ ಕಟ್ಟಿದ ಕಲಾವಿದ ಒಂದು ಕ್ಷಣ ಕೂಡ ನಿಂತಲ್ಲಿ ನಿಲ್ಲೋದಿಲ್ಲ. ದೈವ ಆವೇಶ ಬಿರಿದ ನಂತರ ದೈವ ಕಟ್ಟಿದ ಆ ಕಲಾವಿದರು ತುಂಬ ಆತ್ಮೀಯತೆಯಿಂದ ದೈವದ ಕುರಿತಾದ ಪ್ರಾರ್ಥನ ಹಾಗೂ ಇತರ ಮಾಹಿತಿಗಳನ್ನು ನೀಡ್ತಾರೆ. ದೈವ ಕಲಾವಿದರು ಹೆಚ್ಚಿನವರು ಬಹಳ ಸೌಮ್ಯ ಗುಣದವರೇ ಆಗಿರ್ತಾರೆ. ಆಯಾಯ ದೈವಗಳ ಸಹಜ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಅವರು ಅಭಿವ್ಯಕ್ತಿಯನ್ನು ತೋರುತ್ತಾರೆ. ತುಳುನಾಡಿನ ಕಲ್ಕುಡ ಕಲ್ಲುಟಿಗಳಿಗೆ ವಿಶೇಷವಾದ ಸ್ಥಾನ ಇದೆ. ಅರಸು ದೌರ್ಜನ್ಯಕ್ಕೊಳಗಾಗಿ ದೈವತ್ವವನ್ನು ಪಡೆದ ಅವಲಿಗಳು ಇವರು. ಅವಲಿಗಳಿಗಾದ ಅನ್ಯಾಯಕ್ಕೆ ಪ್ರತಿರೋಧ ಅನ್ನುವಂತೆ ಈ ದೈವಗಳ ಅಭಿವ್ಯಕ್ತಿ ಕೂಡ ಸ್ವಲ್ಪ ಉಗ್ರವಾಗಿ ಕಾಣಿಸುತ್ತೆ. ಈ ಅವಲಿಗಳು ಯಾರು, ಅವರ ತಂದೆ ತಾಯಿ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನು ನಾವು ನೋಡೋಣ. ಈ ಅವಲಿಗಳು ಮೂಲತಃ ಶಿಲ್ಪಿಗಳಾಗಿರುತ್ತಾರೆ. ಈ ದೈವಗಳು ಕಪ್ಪು ಬಣ್ಣದಲ್ಲಿ ಇಟ್ಟ ಬಿಳಿ ವರ್ಣದ ಚುಕ್ಕಿಗಳ ಮುಖವರ್ಣಿಕೆ ಇವರ ಮೂಲ ವೃತ್ತಿಯನ್ನು ಸಂಕೇತಿಸುತ್ತೆ. ಕಲ್ಲುಟಿ ದೈವವನ್ನು ಸತ್ಯದೇವತೆ, ಇಷ್ಟಜಾವದೆ, ವರ್ತೆ, ಪಾಷಾಣಮೂರ್ತಿ ಮೊದಲಾದ ಅನೇಕ ಹೆಸರು ರೂಪಗಳಲ್ಲಿ ಆರಾಧಿಸ್ತಾರೆ. ಕಾರ್ಕಳ ತಾಲೂಕಿನಲ್ಲಿರೋ ಕೆಲ್ಲಪುತ್ತಿಗೆ ಮಾರ್ನಾಡುವಿನಲ್ಲಿ ಪ್ರಸಿದ್ಧ ಶಿಲ್ಪಿಗಳು ವಾಸವಾಗಿರ್ತಾರೆ. ಶಂಭು ಕಲ್ಕುಡ ಮತ್ತು ಇರಾವದಿ ಅಚ್ಚಾವದಿ ದಂಪತಿಗಳಿಗೆ 5 ಜನ ಮಕ್ಕಳು. ಅದರಲ್ಲಿ ಬೀರ ಕಲ್ಕುಡ ಮತ್ತು ಕಾಲಮ್ಮ ಅವಳಿ ಮಕ್ಕಳು. ಈ ಮಕ್ಕಳು ತಾಯಿ ಗರ್ಭದಲ್ಲಿರುವಾಗಲೇ ಶಂಭು ಕಲ್ಕುಡನಿಗೆ ಬೈಕೂರು ಬೆಲ್ಗೋಳದಿಂದ ಅಂತರಂಗದ ಆಹ್ವಾನ ಬಂತು. ಆಗ ಶಂಭು ಕಲ್ಕುಡ ಮನೆಗೆ ಬೇಕಾದಷ್ಟು ಸಾಮಗ್ರಿಗಳನ್ನು ತಂದಿಟ್ಟು ಹುಲಿ, ಸುತ್ತಿಗೆ ಮೊದಲಾದ ವಸ್ತುಗಳನ್ನು ಹಿಡ್ಕೊಂಡು ಬೆಲ್ಗೋಳದ ಅರಸನಲ್ಲಿಗೆ ಹೋಗ್ತಾನೆ. ಅರಮನೆಯಲ್ಲಿದ್ದ ಅರಸನನ್ನು ವಂದಿಸಿ ಬರಲು ಹೇಳಿದ ಕಾರಣವನ್ನು ಕೇಳ್ತಾನೆ. ಆಗ ಅರಸರು, ಕಲ್ಕುಡ, ಅರಮನೆ ಅಲಿಸಿ ಹೋಗಿದೆ, ಬಸದಿ ಕೂಡ ನಾಶವಾಗಿದೆ, ಗುಮ್ಮಟ ಸ್ವಾಮಿಯ ಕೆಲಸವಾಗಬೇಕು, ದೇವಾಲಯ ನಿರ್ಮಿಸಬೇಕು, 7 ಗುಡಿಗಳಲ್ಲಿ 7 ದೇವರುಗಳನ್ನು ಇಡಬೇಕು ಅಂತ ಆಜ್ಞೆ ಮಾಡ್ತಾನೆ. ಅರಸನ ಆಜ್ಞೆಯಂತೆ ಶಂಭು ಕಲ್ಕುಡ ಪಡಿಯಕ್ಕಿ ಸ್ವೀಕರಿಸಿ ಮರುದಿನದಿಂದ ತನ್ನ ಮನೆ ದೈವ ಹಾಗೂ ಇತರ ದೈವಗಳನ್ನು ಸ್ಮರಿಸಿದ ಮತ್ತು ಕೆಲಸವನ್ನು ಆರಂಭಿಸಿದ. ಅತ್ಯಂತ ಕಠಿಣವಾದ ಕಲ್ಲು ಅವನ ಹುಲಿಪೆಟ್ಟಿಗೆ ತೆಂಗಿನ ಕರಿ ಸೀಳಿದಂತೆ ಸೀಳಿತು. ಬಾಳೆಯ ದಿಂಡಿನ ಹೊದಿಕೆಯಂತೆ ತುಂಡಾಯಿತು. ಶಂಭು ಕಲ್ಕುಡ ಬೇರೆಯವರಿಂದ ಅಸಾಧ್ಯವಾದ ಕೆಲಸವನ್ನು ಸಾಧಿಸಿದ. ಆತನು ರಾಜಾಜ್ಞೆಯಂತೆ ಎಲ್ಲ ಕಾರ್ಯವನ್ನು ಪೂರ್ಣ ಮಾಡಿದ. ನಂತರ ಅರಸನಿಂದ ಅನೇಕ ಕೊಡುಗೆಗಳನ್ನು ಪಡೆದು ಊರಿಗೆ ಹೊರಡ್ತಾನೆ. ಇತ್ತ ಮಾರ್ನಾಡುವಿನಲ್ಲಿ ಅವನ ಮಕ್ಕಳು ಬೆಳೆದು ದೊಡ್ಡವರಾಗಿರ್ತಾರೆ. ತನ್ನ ಸಮವಯಸ್ಕ ಗೆಳೆಯರೊಂದಿಗೆ ಆಟಕ್ಕೆ ಹೋದಾಗ ಆಟದಲ್ಲಿ ಸೋತ ಬೀರುವಿನ ಗೆಳೆಯರು ಬೀರ ಕಲ್ಕುಡನನ್ನು ತಂದೆ ಇಲ್ಲದ ಮಗನೆಂದು ದೋಷ ಹೇಳಿ ಕುಲದೋಷಣೆ ಮಾಡ್ತಾರೆ. ಇದರಿಂದ ಮನೆಗೆ ಬಂದ ಬೀರ ಕಲ್ಕುಡ ತಾಯಿಯಲ್ಲಿ ನನಗೆ ತಂದೆ ಇಲ್ವಾ ಅಂತ ಕೇಳ್ತಾನೆ. ಆಗ ಅವನ ತಾಯಿ ಈರಾವೇದಿಯು ನಿನ್ನ ತಂದೆ ಬೆಲ್ಗೊಳಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಬೀರ ಕಲ್ಕುಡ ತಾಯಿಯ ಬಳಿ ನಾನು ತಂದೆಯನ್ನು ಹುಡುಕೋಕೆ ಹೋಗ್ತೇನೆ, ನನಗೆ ತಂದೆಯ ಕೆಲಸವನ್ನು ನೋಡಬೇಕು, ನಾನು ಕೆಲಸ ಮಾಡಬೇಕು ಎಂದು ಹೇಳ್ತಾನೆ. ಆಗ ತಾಯಿ ಈರಾವೇದಿಯು ನೀನಿನ್ನು ಚಿಕ್ಕವನು, ನಿನ್ನ ನೆತ್ತಿಯ ಎಣ್ಣೆಯ ಜಿಡ್ಡುಗುಡ ಮಾಸಿಲ್ಲ, ಕಾಲಿನ ಅರಿಸಿನ ಹೋಗಿಲ್ಲ ಎಂದು ಆತನಿಗೆ ಬುದ್ಧಿ ಮಾತು ಹೇಳ್ತಾಳೆ. ಆದರೆ ಬೀರ ಕಲ್ಕುಡ ಹಿಡಿದ ಹಠವನ್ನು ಬಿಡೋದಿಲ್ಲ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ತಾಯಿ ನೀಡಿದ ತಂಗಲನ್ನು ಉಂಡು ಊಟ ಮೊಸರನ್ನು ಬುತ್ತಿ ಕಟ್ಟಿ ಪ್ರಯಾಣ ಆರಂಭಿಸಿದ. ಅಡ್ಡ ತೋಡನ್ನು ದಾಟಿದ. ನೀರ ಗುಡ್ಡವನ್ನು ಹತ್ತಿ ಇಳಿದು ಆನೆ ಕಟ್ಟಿದ ಅಶ್ವತ್ಥ, ಕುದುರೆ ಕಟ್ಟಿದ ಕಿನ್ನಿಗೋಲಿ, ಅಕ್ಕಿ ಇಳಿಸುವ ಕಟ್ಟಿಕಲ್ಲು, ಉಪ್ಪು ಹೊರೆ ಇಳಿಸುವ ಉಂಗುಟಕಲ್ಲು ಮುಂತಾದ ಪ್ರದೇಶಗಳನ್ನು ದಾಟಿ ಮುಂದೆ ಹೋದ. ಅರಸರ ಕೊಡುಗೆಯೊಂದಿಗೆ ಬಂದ ಶಂಭು ಕಲ್ಕುಡ ಕಟ್ಟೆಯಲ್ಲಿ ಕುಳಿತಿರುವಾಗ ಆ ಸಮಯಕ್ಕೆ ಸರಿಯಾಗಿ ಬೀರ ಕಲ್ಕುಡ ಕೂಡ ಅಲ್ಲಿಗೆ ಬರ್ತಾನೆ. ತಂದೆಯ ಗುರುತು ಮಗನಿಗಿಲ್ಲ, ಮಗನ ಗುರುತು ತಂದೆಗಿಲ್ಲ. ಆದರೂ ತಂದೆ ಶಂಭು ಕಲ್ಕುಡ ಬೀರ ಕಲ್ಕುಡನ ಹತ್ತಿರ ಯಾರು ನೀನು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತಾನೆ. ಆಗ ಬೀರ ಕಲ್ಕುಡ ನನ್ನ ತಂದೆಯನ್ನು ಹುಡುಕೋಕೆ ಹೋಗ್ತಿದ್ದೇನೆ, ನನ್ನ ಊರು ಕೆಲತ್ತ ಮಾರ್ನಾಡು, ನನ್ನ ತಂದೆ ಹೆಸರು ಶಂಭು ಕಲ್ಕುಡ, ತಾಯಿ ಈರಾವೇದಿ ಎಂದು ಉತ್ತರಿಸ್ತಾನೆ. ಆಗ ಶಂಭು ಕಲ್ಕುಡ ಮಗನನ್ನು ಅಪ್ಪಿ ನೀನೇ ನನ್ನ ಮಗ, ನಾನೇ ನಿನ್ನ ತಂದೆ ಅಂತ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ನಿನ್ನ ಕೆಲಸವನ್ನು ನೋಡಬೇಕು ನನಗೆ ಎಂದು ಬೀರ ಕಲ್ಕುಡ ಹಠ ಹಿಡಿತಾನೆ. ಮಗನ ಹಠಕ್ಕೆ ಮಣಿದ ತಂದೆ ಶಂಭು ಕಲ್ಕುಡ ಮಗು ಬೀರುವಿನೊಂದಿಗೆ ಬೆಲ್ಗೊಳಕ್ಕೆ ಮತ್ತೆ ಹೋಗುತ್ತಾನೆ. ಅಲ್ಲಿ ಶಂಭು ಕಲ್ಕುಡ ಮಾಡಿದ ಗುಮ್ಮಟ ಸ್ವಾಮಿಯ ಕೆಲಸದಲ್ಲಿ ದೋಷ ಉಂಟೆಂದು ಬೀರ ಕಲ್ಕುಡ ಹೇಳ್ತಾನೆ.
ಮಗನೇ, ನೀನು ನಿನ್ನೆ ಮೊನ್ನೆ ಹುಟ್ಟಿದವನು, ಬೇಗನೆ ಬೆಳೆದು ಬಿಟ್ಟೆ. ನನ್ನ ಕೆಲಸಕ್ಕೆ ಕುಂದುಕೊರತೆ ಹೇಳಿದೆಯಾ? ಅರಸರು ನೋಡಿದರೆ ಆನೆಯ ಕಾಲಡಿಗೆ ಹಾಕಿಸಿಯರು, ಕುದುರೆಯ ಚಾಟಿಯಲ್ಲಿ ಹೊಡೆಸಿಯರು ಎಂದು ಹೇಳಿದ ಶಂಭುಕಲ್ಕುಡ ಅರಸನ ಶಿಕ್ಷೆಯ ಭಯದಿಂದ ಬೆಳ್ಳಿ ಕಟ್ಟಿದ ಚೂರಿಯಿಂದ ತನ್ನ ಹೊಟ್ಟೆಗೆ ಇರಿದುಕೊಂಡು ಸಾವನ್ನಪ್ಪಿದ. ಈ ವಿಷಯ ಎಲ್ಲ ಕಡೆ ಸುದ್ದಿಯಾಗಿ ಮಗ ಬೀರಕಲ್ಕುಡ ಕೆಲಸದಲ್ಲಿ ಶೂರನೆಂದು ಪ್ರಚಾರವಾಗುತ್ತೆ. ತಂದೆಯ ಸಾಧನಗಳನ್ನು ಹಿಡ್ಕೊಂಡು ಬೀರಕಲ್ಕುಡ ಘಟ್ಟ ಇಳಿದು ತುಳು ರಾಜ್ಯಕ್ಕೆ ಬರ್ತಾನೆ. ಕಾರ್ಕಳದ ಅರಸ ಬೈರನಸೂಡರು ಬೀರಕಲ್ಕುಡನಿಗೆ ಓಲೆ ಕಲಿಸ್ತಾರೆ. ಅರಸರ ಬಳಿಗೆ ಬಂದ ಬೀರಕಲ್ಕುಡ ಕರೆ ಕಲಿಸಿದ ಕಾರಣ ಕೇಳ್ತಾನೆ. ಆಗ ಬೈರನಸೂಡ ಅರಸರು ಬೀರನ ಬಳಿ, ಕಲ್ಕುಡ, ಬಸದಿಯ ಕೆಲಸವಾಗಬೇಕು, 120 ಬೊಂಬೆಗಳ ಕೆತ್ತನೆಯಾಗಬೇಕು, 9 ದೇವರುಗಳ ಕೆಲಸವಾಗಬೇಕು, ಗೊಮ್ಮಟ ಸ್ವಾಮಿಯ ಕೆಲಸವಾಗಬೇಕು ಅಂತ ಅಪ್ಪಣೆ ಕೊಡ್ತಾರೆ. ಒಪ್ಪಿದ ಬೀರಕಲ್ಕುಡ ಪಡಿಯಕ್ಕಿ ಪಡೆದು ಮರುದಿನದಿಂದ ಕೆಲಸ ಆರಂಭಿಸ್ತಾನೆ. ಇಲ್ಲಿ ಪಡಿಯಕ್ಕಿ ಅಂದರೆ ಈಗಿನ ತರಹದ ಅಡ್ವಾನ್ಸ್ ಅಂತ ಹೇಳ್ಬೋದು. ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸಿದ ನಂತರ ಬೀರಕಲ್ಕುಡ ಅರಸರಲ್ಲಿ ಬಹುಮಾನವನ್ನು ಕೇಳ್ತಾನೆ. ಇವತ್ತು ಮುಸ್ಸಂಜೆಯ ಹೊತ್ತಾಯಿತು, ನಾಳೆ ಬಾ ಎಂದು ಕಲಿಸ್ತಾರೆ ಬೈರನಸೂಡರು. ಮರುದಿನ ಹೋದಾಗ, ನನ್ನ ರಾಜ್ಯದಲ್ಲಿ ಕೆಲಸ ಮಾಡಿದವರು ಬೇರೆಡೆ ಇಂಥ ಅಪೂರ್ವ ಕೆಲಸವನ್ನು ಮಾಡಬಾರ್ದು ಅಂತ ಮಸ್ತರದಿಂದ ಬೀರಕಲ್ಕುಡನ ಬಲಗೈಗೆ ಬಂಗಾರದ ಬಳೆ, ಎಡಕಾಲಿಗೆ ಕಡಗವಿಕ್ಕಿ, ಜೊತೆಗೆ ಆತನ ಎಡಗೈ ಮತ್ತು ಬಲಗಾಲನ್ನು ಬೈರನಸೂಡ ಅರಸರು ಕತ್ತರಿಸ್ತಾರೆ. ಇಂತಹ ಅನ್ಯಾಯದ ಊರಲ್ಲಿ ನೀರು ಸಹ ಮುಟ್ಟೋದಿಲ್ಲ ಅಂತ ಬೀರಕಲ್ಕುಡ ವೇಣೂರ ಸೀಮೆಗೆ ಹೋಗ್ತಾನೆ. ಆತನನ್ನು ಆಧಾರದಿಂದ ಕರೆಸಿ ಸತ್ಕರಿಸಿದ ವೇಣೂರ ಒಡೆಯ ತಿಮ್ಮಣ್ಣಾಜಿಲರು, ನಮಗೆ ಗೊಮ್ಮಟ ಸ್ವಾಮಿಯ ಕೆತ್ತನೆಯ ಕೆಲಸ ಆಗಬೇಕು ಅಂತಾರೆ. ಆಗ ಒಂದು ಕೈ ಕಾಲುಗಳನ್ನು ಕಳೆದುಕೊಂಡು ತಾನು ಹೇಗೆ ಕೆಲಸ ಮಾಡಲಿ ಎಂದು ಪ್ರಶ್ನಿಸುತ್ತಾನೆ ಬೀರಕಲ್ಕುಡ. ಆಗ ತಿಮ್ಮಣ್ಣಾಜಿಲರು, ನಿನ್ನ ಜಾತಿ ಸರಿಕರಿಗೆ ಈ ಕೆತ್ತನೆಯ ಒಳಗುಟ್ಟನ್ನು ತಿಳಿಸುವಂತೆ ಹೇಳ್ತಾರೆ. ಇದಕ್ಕೊಪ್ಪದ ಬೀರಕಲ್ಕುಡ ತಾನೇ ಗೊಮ್ಮಟ ಸ್ವಾಮಿಯ ಕೆತ್ತನೆಯ ಕಾರ್ಯ ಮಾಡಿ ಮುಗಿಸ್ತಾನೆ. ಇತ್ತ ಬೀರುವಿನ ತಂಗಿ ಕಾಲಮ್ಮ ಅಣ್ಣನನ್ನು ಹುಡುಕಲು ಹೋಗಬೇಕು ಅಂತಾಳೆ. ಅವನಿಗಾಗಿ ತಾನೇ ಅಕ್ಕಿಯನ್ನು ಹಾಲಿನಲ್ಲಿ ಬೇಯಿಸಿ ಎಣ್ಣೆ ಚಕ್ಕುಲಿ ಅಕ್ಕಿ ಕಡುಬು ಮಾಡಿ ತುಪ್ಪ 3 ಅಚ್ಚು ಬೆಲ್ಲ ಹಾಕಿ ಬುತ್ತಿಗಂಟು ಕಟ್ಟಿಕೊಂಡು ಹೊರಡ್ತಾಳೆ. ಬೆಟ್ಟ ಗುಡ್ಡ ಕಣಿವೆಗಳನ್ನು ದಾಟಿ ಬೆಲ್ಗೊಲಕ್ಕೆ ಬರ್ತಾಳೆ. ಅಲ್ಲಿ ಬೀರಕಲ್ಕುಡ ನಗರಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ನಗರಕ್ಕೆ ಹೋದಾಗ ಕೊಲ್ಲೂರಿಗೆ ಹೋಗಿದ್ದಾನೆ ಎಂದು ತಿಳಿಯುತ್ತೆ. ಕೊಲ್ಲೂರಿಗೆ ಹೋದಾಗ ಅವನು ಕಾರ್ಕಳಕ್ಕೆ ಹೋಗಿದ್ದಾನೆ ಎನ್ನುತ್ತಾರೆ. ಅಲ್ಲಿ ಬೈರನಸೂಡ ಅರಸರು ಬೀರಕಲ್ಕುಡನ ಒಂದು ಕೈ ಕಾಲು ಕಡಿದಿರುವ ಸುದ್ದಿ ಕೇಳಿ ತುಂಬ ದುಃಖಿಸ್ತಾಳೆ. ಅಣ್ಣ ಬೀರಕಲ್ಕುಡ ವೇಣೂರಿನಲ್ಲಿರುವ ಸುದ್ದಿ ಕೇಳಿ ಅಲ್ಲಿಗೆ ಬರ್ತಾಳೆ. ಅಣ್ಣನ ಮಡಿಲಿಗೆ ಬಿದ್ದು, ನಿನ್ನ ಕೈ ಏನಾಯ್ತಣ್ಣ, ಕಾಲೇನಾಯ್ತಣ್ಣ ಎಂದು ದುಃಖಿಸ್ತಾಳೆ. ಆಗ ಬೀರಕಲ್ಕುಡ, ನೋಡ್ ತಂಗಿ, ನಾನು ಕಳ್ಳತನ ಮಾಡಿಲ್ಲ, ಸುಳ್ಳನ್ನೂ ಆಡಲಿಲ್ಲ, ಅಸಾಧ್ಯವಾದ ಕೆಲಸ ಮಾಡಿದ್ದಕ್ಕೆ ಕೊಡಬಾರದ ಬಹುಮಾನ ಕೊಟ್ಟು ಎಂದು ಬೀರಕಲ್ಕುಡ ನೋವಿನಿಂದ ಉತ್ತರಿಸ್ತಾನೆ. ಸೇಡಿನ ಜ್ವಾಲೆಯಿಂದ ಬೆಂದ ಕಾಲಮ್ಮ ಅಣ್ಣನ ಮಡಿಲಿನಿಂದ ಎದ್ದು, ಕಾಣುವಂತೆ ಗಾಯ ಮಾಡಿದ ಅರಸನನ್ನು ಮಾಯದಲ್ಲಿ ನೋಡಬೇಕು, ಲೋಕ ಬಿಟ್ಟು ಮಾಯಕಕ್ಕೆ ಸೇರುವ ಎಂದು ಹೇಳಿ ಮಾದೇವ ಅಂಗನದಲ್ಲಿ 3 ಸುತ್ತು ಬಂದು ಅದರಲ್ಲಿ ಮಾಯವಾದ್ರಂತೆ. ಮಾಯಕವಾದ ನಂತರ ಕಾರ್ಕಳಕ್ಕೆ ಬಂದು ಅಣ್ಣ ತಂಗಿ ಬೈರನಸೂಡ ಅರಮನೆಯನ್ನು ಸುಟ್ಟು ಕರಕಲಾಗಿಸಿ ದ್ವೇಷವನ್ನು ಸಾಧಿಸುವ ಮತ್ತು ದೈವತ್ವಕ್ಕೇರಿ ಆರಾಧಿಸಲ್ಪಡುವ ಕತೆ ಪಾರ್ದನದ ಕೊನೆಯಲ್ಲಿ ಬರುತ್ತೆ. ಈ ವೀರರ ಮೇಲಿನ ಅನುಕಂಪ, ಇವರ ಸೇಡು ಅತಿಯಾಗಿ ಇರಬಹುದು ಎಂಬ ಭಯದಿಂದ ಇವರನ್ನು ಪ್ರಸನ್ನಗೊಳಿಸುವ ಪ್ರಯತ್ನವಾಗಿ ಇವರ ಆರಾಧನೆ ಪ್ರಾರಂಭವಾಗಿರುತ್ತದೆ. ಈ ಅಣ್ಣ ತಂಗಿಯರು ಇಂದು ತುಳುನಾಡಿನಾದ್ಯಂತ ಅನುಗ್ರಹವಿರುವ ಕಲ್ಕುಡ ಕಲ್ಲುಟಿ ದೈವಗಳಾಗಿ ಆರಾಧನೆಯನ್ನು ಹೊಂದಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಭಕ್ತರನ್ನು ಕರುಣಿಸುತ್ತಿದ್ದಾರೆ. ಇಲ್ಲಿಗೆ ನನ್ನ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.